ಅಭಿವೃದ್ಧಿ ಕಾಮಗಾರಿಯಲ್ಲೂ ಹಣದ ಬೇಡಿಕೆ, ಸರ್ಕಾರಿ ಹುದ್ದೆಗಳು ಹರಾಜು ಮಾಡಲಾಗುತ್ತಿದೆ. ಅಷ್ಟೊಂದು ಭ್ರಷ್ಟಾಚಾರಗಳು ತುಂಬಿದೆ. ಭ್ರಷ್ಟಾಚಾರಕ್ಕೆ ಮಾನದಂಡವೇ ಕರ್ನಾಟಕ ಎಂಬ ಮಾತು ಕೇಳಿಬರುತ್ತಿದ್ದು, ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರವು ಕರ್ನಾಟಕವನ್ನು ಪಕ್ಷದ ಎಟಿಎಂ ಮಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಜನವಿರೋಧಿ ನೀತಿ, ಸೃಜನ ಪಕ್ಷಪಾತ, ಭ್ರಷ್ಟಾಚಾರ ನಡೆಸುತ್ತಿದ್ದಾರೆಂದು ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತ್ಗಳು, ಪಟ್ಟಣ ಪಂಚಾಯತ್, ನಗರಸಭೆ ಎದುರು ಏಕಕಾಲದಲ್ಲಿ ನಡೆದ ಪ್ರತಿಭಟನೆಗೆ ಸಂಬಂಧಿಸಿ ಪುತ್ತೂರು ಕಿಲ್ಲೆ ಮೈದಾನದ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಜನಸಾಮಾನ್ಯರ ಸಮಸ್ಯೆಗಳನ್ನು ಸರಕಾರಕ್ಕೆ ತಿಳಿಸಿದರೆ ಯಾವುದನ್ನೇ ಕೇಳದೆ ಕಿವುಡು ಸರಕಾರವಾಗಿದೆ. ಒಂದು ಸಮುದಾಯವನ್ನು ಓಲೈಕೆ ಮಾಡುವ ಮೂಲಕ ತನ್ನ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿ ಬಹುಸಂಖ್ಯಾತ ವ್ಯಕ್ತಿಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಹೇಳಿದರು. ಪಂಚಾಯತಿಗೆ ಹೋದ್ರೆ, ನಗರಸಭೆಗೆ ಹೋದ್ರೆ ಕೆಲಸ ಆಗ್ತದೆ. ಇವತ್ತು ಕೆಲಸ ಆಗ್ತದೆ ಹೇಳಿ. ನಮ್ಮ ಸರ್ಕಾರ ಇರಬೇಕಾದ್ರೆ ನಿವೇಶನಗಳನ್ನು ರಿಸರ್ವ್ ಮಾಡಿ ಇಟ್ಟಿದ್ರು. ಹಂಚ್ಲಿಕ್ಕಾಗಿದೆಯಾ? 9/11 ಸಮಸ್ಯೆ ಪರಿಹಾರ ಮಾಡ್ಲಿಕ್ಕಾಗಿದೆಯಾ ಇವರಿಗೆ? ಜನಸಾಮಾನ್ಯರು ತನ್ನ ಸಣ್ಣ ಮನೆ ಕಟ್ಕೊಳ್ಬೇಕಾದ್ರೆ ಇವತ್ತು ಆ ಸಿಂಗಲ್ ಸೈಟ್ನ ಸಮಸ್ಯೆ ತೆಗೆದುಕೊಂಡು ಬಂದು ಎಷ್ಟು ತೊಂದರೆ ಮಾಡ್ತಾ ಇದ್ದಾರೆ. ಒಂದು ಅಧಿಕಾರದಲ್ಲಿರುವಂತಹ ಪಕ್ಷವಾಗಿ ಜನಸಾಮಾನ್ಯರ ಸಮಸ್ಯೆಯ ಬಗ್ಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾ? ಅದರ ಕಡೆಗೆ ಕಿಂಚಿತ್ತೂ ಗಮನ ಕೊಡದೇನೆ ನೀವೇನ್ ಬೇಕಾದ್ರೂ ಮಾಡಿ, ನಾವು ಅಧಿಕಾರದಲ್ಲಿದ್ದೀವಿ, ಮಾಡಿದ್ದೇ ಆಟ ಅಂತ ಹೇಳ್ಕೊಂಡು ಹೇಳಿದ್ರೆ ಜನಸಾಮಾನ್ಯ ಗತಿ ಏನಾಗಬೇಕು? ಇಷ್ಟು ಮಳೆ ಬರ್ತಾ ಇದೆ, ಮಳೆ ಹಾನಿಯಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕನಿಷ್ಠ ಜಿಲ್ಲೆಗಾದ್ರೂ ಬಂದದ್ದು ನೋಡಿದ್ದೀರಾ? ನೀವು ನೋಡಿದ್ದೀರಾ? ಯಡಿಯೂರಪ್ಪ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದ ಸಮಯದಲ್ಲಿ ತಮಗೆಲ್ಲ ಗೊತ್ತಿದೆ, ದೊಡ್ಡ ಈ ರೀತಿಯ ಮಳೆಯ ಪರಿಹಾರ ಆಗಿತ್ತು. ಇಡೀ ಪ್ರವಾಸ ಮಾಡಿದ್ರು. ಮಳೆ ಪರಿಹಾರ ಹಾನಿಗೆ ಮನೆಗಳು ಬಿದ್ದರೆ 1 ಲಕ್ಷ ಇರುವಲ್ಲಿಗೆ 5 ಲಕ್ಷ ಕೊಡ್ಲಿಕ್ಕೆ ಅನೌನ್ಸ್ ಮಾಡಿದ್ರು. ನೆನಪುಂಟಾ ನಿಮ್ಗೆ? ನೆನಪಿದೆಯಾ? ಇವತ್ತಿದೆಯಾ ವ್ಯವಸ್ಥೆ? ಇವತ್ತಿದೆಯಾ ವ್ಯವಸ್ಥೆ? ಯಾಕೆ? ಎಲ್ಲಿಂದ ಬಂತು? ಯಡಿಯೂರಪ್ಪ ಅವ್ರ ಹಣ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಆಯಿತು? ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಮಾಡ್ತೀನಿ. 10 ಹಾರ್ಸ್ ಪವರ್ ಪಂಪ್ನವರೆಗೆ ಫ್ರೀ ದುಡ್ಡು ಕೊಟ್ಟರು ಇಲ್ವ ಅವರು? ಅವಾಗ ಶಾಲಾ ಮಕ್ಕಳಿಗೆ ಸೈಕಲ್ ಕೊಟ್ಟರು. ಮನೇಲಿ ಹೆಣ್ಣು ಮಗು ಹುಟ್ಟಿದ್ರೆ ಭಾಗ್ಯಲಕ್ಷ್ಮಿ ಅಂತ ಕರೆದು ಆ ಮಗುವಿನ ಹೆಸರಲ್ಲಿ ದುಡ್ಡಿಡುವಂತ ಪ್ರಯತ್ನ ಮಾಡಿದ್ರು. 18 ವರ್ಷ ಆಗ್ಬೇಕಾದ್ರೆ 10-12 ಲಕ್ಷ ರೂಪಾಯಿ ಸಿಗುವಾಗ ಮಾಡಿದ್ರು. ಎಲ್ಲಿಂದ ಬಂತು ದುಡ್ಡು? ಕೇಂದ್ರ ಸರ್ಕಾರ ಇಷ್ಟು ಯೋಜನೆ ಮಾಡಿ ದುಡ್ಡು ಕಳಿಸ್ತಾ ಇದೆ. ಇಡೀ ದೇಶದಲ್ಲಿ ದಿವಸಕ್ಕೆ 34 ಕಿಲೋಮೀಟರ್ ಸ್ಪೀಡಲ್ಲಿ ಹೈವೇ ನಿರ್ಮಾಣ ಆಗ್ತಾ ಇದೆ. ಪ್ರಪಂಚದಲ್ಲಿ ಆರ್ಥಿಕ ಪರಿಸ್ಥಿತಿ 4ನೇ ಸ್ಥಾನಕ್ಕೆ ಹೋಗಿದ್ದೀವಿ ನಾವು. ಕಳೆದ 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಯಾವುದಾದ್ರೂ ಒಂದು ಸಂಗತಿಯ ಮೇಲೆ 1 ಪೈಸೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಹೇಳಿ ನನಗೆ. 1 ಪೈಸೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಹೇಳಿಲ್ಲ ಅವರು. ಆದ್ರೆ ಈ ಸರ್ಕಾರ ಯಾವುದೆಲ್ಲ ಸಂಗತಿ ಮೇಲೆ ದುಡ್ಡು ಜಾಸ್ತಿ ಮಾಡಿಲ್ಲ. ಬೇಕಂತ ನಮ್ಗಿಂತ ಸರ್ಕಾರ ಆಲೋಚನೆ ಮಾಡಿ. ಇಲ್ಲಿ ಬರ್ತಿದ್ದಾರೆ, ಗೋ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಜನಸಾಮಾನ್ಯ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಬರ್ತಿಟ್ಕೊಂಡಿದ್ದೀರಿ. ಆದ್ರೆ ಇದು ಕಿವುಡು ಸರ್ಕಾರ. ಇದು ಕರ್ನಾಟಕಕ್ಕೆ ಶಾಪ ತಂದಿರುವಂತ ಸರ್ಕಾರ. ಇದು ಅವರು ಕಿವಿಗೆ ಹೋಗುವುದಿಲ್ಲ. ಇದು ಈ ಸರ್ಕಾರ ಕೇವಲ ಒಂದು ಸಮುದಾಯವನ್ನು ಓಲೈಸಿರುವಂತಹ ಸರ್ಕಾರ. ಇದು ಇವತ್ತು ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಜನಸಾಮಾನ್ಯರ ಧ್ವನಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. 5 ವರ್ಷಕ್ಕೆ ಪ್ರಾಮಾಣಿಕವಾದ ಆಡಳಿತ ನಡೆಸಿ ಅಂತ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದೆ. ನಾನು ಪಟ್ಟಿ ಮಾಡಿ ತಗೊಂಡು ಬಂದಿದ್ದಾಗ ಓದ್ಲಿಕ್ಕೆ ಹೇಳಿದ್ರು. ಅದು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ಒಂದಷ್ಟು ಸಂಗತಿಗಳನ್ನ ನಮ್ಮ ಅಧ್ಯಕ್ಷ ಈ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಮಾಡಿದರು. ಮತ್ತೆ ಆ ಮನವಿಯಲ್ಲಿ ಲೆಕ್ಕ ಮಾಡ್ಕೊಂಡು ಹೋದ್ರೆ ಅಷ್ಟು ಪಟ್ಟಿ ಇದೆ. ಆದರೆ ನಮಗೆ ಈ ಸಂಗತಿಗಳೆಲ್ಲ ಗೊತ್ತಿದೆ. ಬಂಧುಗಳೇ, ಸರ್ಕಾರ ಇರುವಂಥದ್ದು ಎಲ್ರಿಗಾಗಿ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಇರುವಂಥದ್ದನ್ನೇ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಅಂತ ಕರೆಯೋದು. ಇದು ಒಂದು ಸಮುದಾಯದಿಂದ ಒಂದು ಸಮುದಾಯಕ್ಕಾಗಿ, ಒಂದು ಸಮುದಾಯಕ್ಕೋಸ್ಕರ ಮಾತ್ರ ಇರುವಂಥ ಸರ್ಕಾರ. ಇದು ನಿರ್ದಾಕ್ಷಿಣ್ಯವಾಗಿ ಮಾತು ಹೇಳ್ತೇನೆ. ಕೇವಲ ತನ್ನ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುವುದಕ್ಕಾಗಿ ಸರ್ಕಾರದ ಎಲ್ಲ ಯೋಜನೆಗಳನ್ನ ಕೇವಲ ಆ ಒಂದು ವರ್ಗಕ್ಕೆ ಓಲೈಸುವುದಕ್ಕಾಗಿ ಮಾಡುವಂತ ಸರ್ಕಾರ ಇದು. ಈ ದೇಶದ ಬಹುಸಂಖ್ಯಾತ ಬಂಧುಗಳಿಗೆ ಅನ್ಯಾಯ ಮಾಡಿದಂತ ಸರ್ಕಾರ ಇದು. ಈ ದೇಶದ ಬಹುಸಂಖ್ಯಾತ ವ್ಯಕ್ತಿಗಳ, ಜನಸಾಮಾನ್ಯರ ಎಲ್ಲ ನೋವುಗಳನ್ನು ಕಡೆಗಣಿಸಿದಂತ ಸರ್ಕಾರ ಇದು.
ನಾವು ಸಾಮಾಜಿಕವಾಗಿ ಯಾವ ನಂಬಿಕೆಗಳನ್ನು ಇಟ್ಕೊಂಡು ಬಂದಿದ್ದೇವೆ ಆ ಎಲ್ಲ ನಂಬಿಕೆಗಳನ್ನು ಧಿಕ್ಕರಿಸಿದ ಸರ್ಕಾರ ಇದು. ನಾನು ಪಟ್ಟಿ ಮಾಡ್ತಾ ಹೋಗಬೇಕು ಅಂತಿಲ್ಲ. ನಮ್ಮ ಕಣ್ಣ ಮುಂದೆ ನಮ್ಮನ್ನು ಧಿಕ್ಕರಿಸಿಕೊಂಡು ನೀವೇನ್ ಮಾಡ್ತಿರೋ ಮಾಡಿ, ನಾವು ಅಲ್ಪಸಂಖ್ಯಾತರಿಂದ ಮಾತ್ರ ಓಲೈಕೆ ಮಾಡಿಕೊಳ್ಳುವಂತ ಸರ್ಕಾರ ಇದು. ಈ ಎಲ್ಲ ಸಂಗತಿಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಾಗಿ, ನಾವು ವಿರೋಧ ಪಕ್ಷವಾಗಿ ನಿಮ್ಮ ಈ ರೀತಿಯ ಒಂದೇ ಸಮುದಾಯವನ್ನು ಓಲೈಸುವಂತ, ಜನಸಾಮಾನ್ಯರನ್ನು ಧಿಕ್ಕರಿಸುವಂತ ಸರ್ಕಾರದ ತೆರಿಗೆ ಹಣ ಏನಿದೆ ಅದರ ಮೂಲಕ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದನ್ನು ಬಿಟ್ಟು ಆ ದುಡ್ಡನ್ನು ನಿಮ್ಗೆ ಇಷ್ಟ ಬಂದಾಗೆ ಹಂಚುವಂತ ಮತ್ತು ಇರುವ ಅವಧಿಯಲ್ಲಿ ಎಷ್ಟು ದೋಚಿಕೊಂಡ್ರೆ ಅಷ್ಟು ಲಾಭ ಅಂತ ಹೇಳೋದಷ್ಟಿನಲ್ಲಿ ಆ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು. ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆಯ ಫಲಾನುಭವಿಗಳಿಗೆ ಬರ್ತಕ್ಕಂತಹ ಒಂದು ಸಣ್ಣ ಮೊತ್ತವನ್ನು ಸರಿಸುಮಾರು 30 ಕೋಟಿ ವೆಚ್ಚದಲ್ಲಿ 30 ಕೋಟಿ ಅನುದಾನದಲ್ಲಿ ಒಂದು 3,83,3,83 ಲಕ್ಷವನ್ನ ಕೊಡುವಂತಹ ಒಂದು ಸೌಜನ್ಯ ತೋರಿಸಿದಂತಹ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ಪುತ್ತೂರಿನಲ್ಲಿ ಜನತೆಗೆ, ಪುತ್ತೂರಿನ ಯಾರು ನಗರಸಭೆಯ ಫಲಾನುಭವಿಗಳಿದ್ದೇವೆ ಅವರಲ್ಲಿ ಒಂದು ಗೊಂದಲನ್ನು ಸೃಷ್ಟಿ ಮಾಡತಕ್ಕಂಥ ವಾತಾವರಣವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಇವತ್ತು ನಮ್ಮ ಪುತ್ತೂರು ನಗರಸಭೆಯಲ್ಲಿ ಬಹುಶಃ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂತಹ ನಗರಸಭೆಯ ಒಂದು 25 ಜನ. ಪ್ರತಿಭಟನಾ ಸಭೆಯ ಬಳಿಕ ಮೆರವಣಿಗೆಯ ಮೂಲಕ ನಗರಸಭೆಗೆ ತೆರಳಿ ಪೌರಾಯುಕ್ತರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯ್ಕ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್, ಜಿಲ್ಲಾ ಕಾರ್ಯದರ್ಶಿ ವಿದ್ಯಾ ಗೌರಿ ಉಪಸ್ಥಿತರಿದ್ದರು. ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ ಪೂಜಾರಿ ಬಡಾವು, ಬಿಜೆಪಿ ನಗರ ಮಂಡಲದ ಉಪಾಧ್ಯಕ್ಷ ಯುವರಾಜ್ ಪೆರಿಯತ್ತೋಡಿ, ಬಾಮಿ ಅಶೋಕ್ ಶೆಣೈ, ಜಯಂತಿ ನಾಯಕ್, ನಗರಸಭಾ ಬಿಜೆಪಿ ಸದಸ್ಯರು, ಮಾಜಿ ಪುರಸಭೆ ಅಧ್ಯಕ್ಷ ರಾಜೇಶ್ ಬನ್ನೂರು, ಬಿಜೆಪಿ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಅನಿಲ್ ತೆಂಕಿಲಾ, ಜಯಲಕ್ಷ್ಮಿ ಶಗ್ರಿತ್ತಾಯ, ಯು ಲೋಕೇಶ್ ಹೆಗ್ಡೆ, ನಗರಸಭೆ ಮಾಜಿ ಉಪಾಧ್ಯಕ್ಷ ವಿಶ್ವನಾಥ ಗೌಡ, ಟೌನ್ ಬ್ಯಾಂಕ್ ಉಪಾಧ್ಯಕ್ಷ ಶ್ರೀಧರ್ ಕಣಜಾಲು, ನಿರ್ದೇಶಕರಾದ ಚಂದ್ರಶೇಖರ್ ರಾವ್ ಬಪ್ಪಳಿಗೆ, ಶ್ರೀಧರ್ ಪಟ್ಲ, ಸುರೇಶ್ ಶೆಟ್ಟಿ, ಸತೀಶ್ ನಾಯ್ಕ್ ಪರ್ಲಡ್ಕ, ನಗರ ಯುವ ಮೋರ್ಚಾ ಅಧ್ಯಕ್ಷ ನಿತೇಶ್ ಕಲ್ಲೇಗ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು. ಅನೀಶ್ V4 ನ್ಯೂಸ್ ಪುತ್ತೂರು. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.